ಸಣ್ಣ ಬಳಗ, ಒಂದು 7 ಮಂದಿ ಸಮಾನ ಮನಸ್ಕರು ಸೇರಿ ಕಟ್ಟಿಕೊಂಡ ಬಳಗ. ಆದರೆ ಅದಕ್ಕೆ 20 ವರ್ಷ ಆಯಿತು ನಮ್ಮ ಬಳಗಕ್ಕೆ. ಸದಸ್ಯರೆಲ್ಲ ದೂರ ದೂರ ಇದ್ದ ಕಾರಣ ಒಂದು 2 ವರ್ಷಗಳಿಂದ ಕಾರ್ಯಕ್ರಮ ಸ್ವಲ್ಪ ಕಡಿಮೆ ಇದೆ. ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಯ ಒಂದು ಸಮಾನ ಮನಸ್ಕರು ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನಮ್ಮಲ್ಲಿ ಈ ಮೊದಲು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದಿರ್ಬೋದು, ಭಾವಗೀತ ಕಾರ್ಯಕ್ರಮ ಹಮ್ಮಿಕೊಂಡದಿರ್ಬೋದು, ವಿದ್ಯಾಭ್ಯಾಸ ಮುಂದುವರಿಸಲಾಗದೆ ಇರುವವರಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಶ್ರಮದಾನ ಇರ್ಬೋದು, ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಗಳು, ಛಾಯಾಚಿತ್ರ ಸ್ಪರ್ಧೆ, ಹೀಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ನಾವು ಇದು 3-4 ದಿನಗಳ ಮೊದಲು ತೀರ್ಮಾನ ಮಾಡಿದ ಕಾರ್ಯಕ್ರಮ ಇದು. ಇಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನು ಜನಶಿಕ್ಷಣ ಟ್ರಸ್ಟ್ನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರೋದು. ಈಗ ಒಂದು ಕೆಲವು ಮಕ್ಕಳಿಗೆ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ಹೇಳಿದರು. ಹಾಗೆ ಒಂದು 10 ಮಕ್ಕಳಿಗೆ ಒಂದು ದೊಡ್ಡ ಮೊತ್ತ ಇಲ್ಲ, ಒಂದು 2,000 ಹಾಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ನಾವು ತೀರ್ಮಾನಿಸಿದೆವು. ಅದೇ ಪ್ರಕಾರ ಒಬ್ಬರು ಗೋಪಾಲಂಚನ್ ಅಂತ ನಮ್ಮ ವಿಜಯ ಕರ್ನಾಟಕದಲ್ಲಿ ಇದ್ದರು ಮೊದಲವರು, ಪತ್ರಕರ್ತರು. ಅವರು ಸ್ವಲ್ಪ ವೈದ್ಯಕೀಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಸಣ್ಣ ವೈದ್ಯಕೀಯ ವೆಚ್ಚಕ್ಕೆ ನೆರವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆವು. ಮತ್ತೊಂದು ಮನೆ ನಿರ್ಮಾಣ ಮಾಡುವ ಒಬ್ಬರು ಪದ್ಮಾವತಿ ಅಂತ ಒಬ್ಬರು ಪರಿಶಿಷ್ಟ ಜಾತಿಯ ಬಡ ಮಹಿಳೆ, ಅವರಿಗೊಂದು ಸಣ್ಣ ಮೊತ್ತ ಕೊಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ ಕೊಡ್ತೀವಿ ಅಂತ ಹೇಳಿ. ಅದನ್ನು ಒಂದು ಕೊಡುವ ಕಾರ್ಯಕ್ರಮ, ಅದಕ್ಕೆ ಆಸರೆ ಕಾರ್ಯಕ್ರಮ ಅಂತ ಹೆಸರಿಟ್ಟು ನಾವಿವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿದ್ದೇವೆ. ನಮ್ಮ ಬಳಗದ ಸಂಚಾಲಕರು ಸತೀಶ್ ಹೀರಾ ಬಂದವರನ್ನು ಸ್ವಾಗತಿಸಬೇಕು. ಅದು ಒಂದು ಆಶಯ ಗೀತೆಯನ್ನು ಹಾಡಿ ನಮ್ಮ ಈ ಒಂದು ಆಸರೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಮಾಜ ಸೇವೆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡಿದವರು ಶ್ರೀನಾಥ್ ಶೆಟ್ಟಿ ಮತ್ತು ಕೃಷ್ಣಮೂಲಿ ಅವರು. ಅವರೊಂದು ಮಾರ್ಗದರ್ಶನದಿಂದ ಪ್ರತಿ ವರ್ಷ ನಾವು ಚಿಕ್ಕ ಚಿಕ್ಕ ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕಾಗಿ ನಮಗೆ ಒಂದು ಮಾರ್ಗದರ್ಶನ ಸ್ಥಾನದಲ್ಲಿರುವ ಶ್ರೀನಾಥ್ ಶೆಟ್ಟಿ ಕೃಷ್ಣಮೂಲಿ ಅವರಿಗೆ ನಾನು ಪ್ರಥಮವಾಗಿ ಸ್ವಾಗತ ಕೋರ್ತೇನೆ. ನಾನು ಪತ್ರಿಕೆಯಲ್ಲಿರೋದು, ಉದಯವಾಣಿ ಪತ್ರಿಕೆಯಲ್ಲಿರೋದು. ನಮಗೆಲ್ಲ ಮಾರ್ಗದರ್ಶಕರು ಯಾರು ಅಂತೇಳಿದರೆ ನಮ್ಮ ಆರಿಫ್ ಸರ್, ಮಹಮ್ಮದ್ ಆರಿಫ್ ಪಡುಬಿದ್ರಿ ಅಂತೇಳಿ. ಅವರು ವಿಜಯ ಕರ್ನಾಟಕದಲ್ಲಿ ಸುಮಾರು 26 ವರ್ಷದಿಂದ ವರದಿಗಾರರಾಗಿದ್ದಾರೆ. ಈಗ ಪ್ರಮೋಷನ್ ಆಗಿ ಅವರು ಪ್ರಧಾನ ವರದಿಗಾರರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ರಾಜೇಶ್ ಶೆಟ್ಟಿ ಅವರು ನನ್ನ ಕ್ಲಾಸ್ಮೇಟ್, ಬೆಂಚ್ ಮೇಟ್. ಈಗ ಲಯನ್ಸಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಅವರು ಪಂಪಲ್ನ ಲಯನ್ಸ್ ಕ್ಲಬ್ಬಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಕಲ್ಪವೃಕ್ಷ ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿ ಅದು ಇಡೀ ಲಯನ್ಸಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ಬಂದಿತ್ತು ಅವರು ಅಧ್ಯಕ್ಷ ಆಗಿರುವಾಗ. ನಮ್ಮ ಚಿತ್ತರ ಬಳಗಕ್ಕೆ ಕೂಡ ಒಮ್ಮೆ ನಾವು ಹೊಲಿಗೆ ಯಂತ್ರ ಕೊಟ್ಟಾಗ ನಾನು ಒಂದು ಬೇಕಂತ ಹೇಳಿದೆ ಅವರ ಹತ್ರ. ಅಲ್ಲ, ನಿಮ್ಮ ಒಟ್ಟು ಎಷ್ಟು ಕೊಡ್ಲಿಕ್ಕೆ ಉಂಟು ಅಂತ ಕೇಳಿದರು. ನನಗೆ 10 ಉಂಟು ಅಂತ ಹೇಳಿದೆ. 10 ನಾನೇ ಕೊಡ್ತೇನೆ ಹೇಳಿ ಒಂದು 2 ವರ್ಷದ ಹಿಂದೆ 10 ಮೆಷಿನನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಈಗ ಕೂಡ ನನಗೆ ಅವರ ನೆರವು ನೀಡ್ತಾರೆ. ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ನಮ್ಮ ಚಿತ್ತಾರದ ಸ್ಥಾಪಕರು ಚಂದ್ರಶೇಖರ್ ಪಾತೂರ್ ಅವರು ಈಗಾಗಲೇ ಪ್ರಸ್ತಾವನೆ ಮಾಡಿದರು, ಅವರಿಗೆ ಸ್ವಾಗತ. ಮತ್ತು ವೆಂಕಟೇಶ್ ಮುಡಿಪು, ಸಂತೋಷ್ ಶೆಟ್ಟಿ ಅವರೆಲ್ಲ ಬಂದಿದ್ದಾರೆ, ನಮ್ಮ ಮೆಂಬರ್ಸ್. ಅವರಿಗೆಲ್ಲ ಸ್ವಾಗತ ಕೊಡ್ತೇನೆ. ಮತ್ತು ನೀವೆಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಿ, ಪೋಷಕರು ಬಂದಿದ್ದೀರಿ, ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೇನೆ. ಈಗ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡುವ ಮೊದಲು ಶ್ರೀನಾಥ್ ಶೆಟ್ಟಿಯವರು ಒಂದೆರಡು ಮಾತುಗಳನ್ನ ಹೇಳಬೇಕು. ವೇದಿಕೆಯಲ್ಲಿರುವಂತಹ ಮಾಧ್ಯಮ ಮಿತ್ರರು, ಮೊಹಮ್ಮದ್ ಆರಿಫ್ ಸರ್ ಅವರು, ರಾಜೇಶ್ ಶೆಟ್ಟಿಯವರು, ಚಿತ್ತಾರ ಬಳಗದ ಸಂಚಾಲಕರು ಸತೀಶ್ ಅವರು, ಪಾತೂರ್ ಅವರು, ವೆಂಕಟೇಶ್ ಅವರು, ಸಂತೋಷ್ ಶೆಟ್ಟಿಯವರು, ಮತ್ತು ಇಲ್ಲಿ ಸೇರಿರುವ ನಮ್ಮೆಲ್ಲ ಸೇವಾ ಬಳಗದ ಮಿತ್ರರು. ಜಗವನ್ನು ಬೆಳಗುವ ಬಳಗ ಚಿತ್ತಾರ ಬಳಗ. ಜಗವನ್ನು ಬೆಳಗುವ ಬಳಗ ಚಿತ್ತಾರ ಬಳಗ. ಚಿಕ್ಕ ಬಳಗ, ಆದರೆ ಅದು ಮಾಡುವ ಚಿಕ್ಕ ಚಿಕ್ಕ ಕೆಲಸಗಳು ದೊಡ್ಡ ಇಂಪ್ಯಾಕ್ಟ್ ಮಾಡುವಂತಹ ಕೆಲಸ. ವಿಜ್ಞಾನಿಗಳು ಹೇಳುತ್ತಾರೆ, ಹೂವಿನಲ್ಲಿ ಕೂತ ಚಿಟ್ಟೆ ರೆಕ್ಕೆ ಬೆಳೆದಾಗ ಒಂದು ಇಂಪ್ಯಾಕ್ಟ್ ಆಗ್ತದೆ ಅಂತ. ಹಾಗೆ ಚಿಟ್ಟೆ ಥರ ಅಳಿಲು ತರಹ ಚಿತ್ತಾರ ಬಳಗ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತದೆ.
ಅದು ಚಿಕ್ಕ ದೊಡ್ಡದು ಮಾಡುವ ಕೆಲಸ ಮುಖ್ಯ ಅಲ್ಲ, ಆದರೆ ಅವರು ಅಂತರಂಗದ ಶುದ್ಧತೆಯನ್ನು ಕಾಪಾಡಿಕೊಂಡು ಒಂದು ಸತ್ಯತೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಭಾವನೆಯಲ್ಲಿ ಮಾಡುವ ಸೇವೆ ಅದು ದೊಡ್ಡ ಸೇವೆ. ಸಾಮಾನ್ಯವಾಗಿ ಈಗ ಈ ಸತ್ಯ ಮತ್ತು ಸೇವೆಯ ಒಂದು ಕೊರತೆ ಇರುವಾಗ ಚಿತ್ತಾರ ಬಳಗದಂತಹ ಚಿಕ್ಕ ಚಿಕ್ಕ ಬಳಗಗಳು ಅಲ್ಲಲ್ಲಿ ಕೆಲಸ ಮಾಡ್ತಾ ಸತ್ಯದ ಮತ್ತು ಸೇವೆಯ ಕೊರತೆಯನ್ನು ನೀಗಿಸಿ ಸತ್ಯ ಮತ್ತು ಸೇವೆಯ ಹೊರತೆ ಬರಬೇಕು. ಸೇವೆಯ ಹೊರತೆ ಬಂದಾಗ ಲೋಕವೆಲ್ಲ ಬೆಳಗುತ್ತದೆ. ಲೋಕ ಬೆಳಗಿಸುವ ಕಾರ್ಯ ಚಿತ್ತಾರ ಬಳಗ ಮಾಡುವುದು. ಇವತ್ತು ಆಸರೆ ಕಾರ್ಯಕ್ರಮ ಬಹಳ ವಿನೂತನವಾದ ಕಾರ್ಯಕ್ರಮ. ಚಿತ್ತಾರ ಬಳಗದರು ಏನೂ ಕಾರ್ಯ ಮಾಡಿದರೂ ಸ್ವಲ್ಪ ಎಲ್ಲರ ಆಸಕ್ತಿ ಕೆರಳಿಸುತ್ತದೆ, ಮನಸ್ಸನ್ನು ಅರಳಿಸುತ್ತದೆ. ಆಸಕ್ತಿ ಕೆರಳಿಸುವ, ಮನಸ್ಸು ಅರಳಿಸುವ ಈ ಚಿತ್ತಾರ ಬಳಗದ ಕಾರ್ಯಕ್ರಮಗಳು ನಮಗೂ ಪ್ರೇರಣೆ. ಇವತ್ತು ನಮ್ಮ ಕೆಲವು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಸ್ಮೈಲ್ ಸ್ಕಿಲ್ ಸ್ಕೂಲ್ ವಿದ್ಯಾರ್ಥಿಗಳು ಬಂದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಪ್ರತಿನಿತ್ಯ ಇಲ್ಲಿ ಬಂದಾಗ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಲೈಫ್ ಸ್ಕಿಲ್ ಮಾಡೋದು, ಜೀವನ ಶಿಕ್ಷಣ, ಆಮೇಲೆ ವೃತ್ತಿ ಕೌಶಲ ಮಾಡುತ್ತಾರೆ. ನಾವಿಲ್ಲಿ ಈ ಕೇಂದ್ರ ಅಂದರೆ ಇದು ಸರ್ವರ ಕೇಂದ್ರ, ಸರ್ವ ಜನರು ಸೇರುವ ಕೇಂದ್ರ, ಒಂದು ಶಕ್ತಿ ಕೇಂದ್ರ ಆಗಬೇಕು, ಸತ್ಯದ ಸ್ಥಳ ಆಗಬೇಕು, ಒಂದು ಪರಿಸರ ಸ್ನೇಹದ ಸ್ಥಳ ಆಗಬೇಕು ಅಂತ ನಮ್ಮ ಉದ್ದೇಶ ಇದೆ. ನಾನು ಇಲ್ಲಿ ಚಿತ್ತಾರ ಬಳಗ ಇದೆ, ವೇದಿಕೆಯಲ್ಲಿ ವಿಶೇಷ ಸಾಧಕರಿದ್ದಾರೆ, ಮುಂದೆ ಸಾಧಕರಿದ್ದಾರೆ. ನನ್ನ ಮನವಿ ಏನಂದರೆ ಬಳಗಕ್ಕೆ ಮತ್ತು ಎಲ್ಲರಿಗೂ ನಾವೊಂದು ಅಪಾಯದ ಸ್ಥಿತಿಯಲ್ಲಿ ಇದ್ದೇವೆ, ಅಥವಾ ಅಪಾಯದ ಮಟ್ಟವನ್ನು ಮೀರಿದ್ದೇವೆ. ಯಾವುದರಲ್ಲಿ ಅಂದರೆ ಕಸದ ವಿಷಯದಲ್ಲಿ, ತ್ಯಾಜ್ಯದ ವಿಷಯದಲ್ಲಿ ಅಪಾಯದ ಮಟ್ಟ ಮೀರಿದೆ. ಇದು ನಮಗೆ ಇನ್ನೂ ಅದರ ಅಪಾಯ ಗೊತ್ತಾಗಬೇಕು ಅಂದರೆ ಕೊರೋನಾದ ತರಹದ ಒಂದು ಸ್ಥಿತಿ ನಿರ್ಮಾಣ ಆಗಲಿಕ್ಕಿದೆ. ಅದಕ್ಕಾಗಿ ನಾವು ಚಿತ್ತಾರ ಬಳಗವೂ ಸೇರಿದಂತೆ ನಾವು ಮುಂದಿನ ದಿನಗಳಲ್ಲಿ ಈ ನಮ್ಮ ಊರನ್ನು ಒಂದು ಕಸ ಮುಕ್ತ, ಕಾಯಿಲೆ ಮುಕ್ತ, ಕ್ಯಾನ್ಸರ್ ಮುಕ್ತ ಊರು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಕಳೆದ 21 ವರ್ಷಗಳಿಂದ ಬಳಗದವರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ನಿರ್ಮಲ ಗ್ರಾಮ ಪುರಸ್ಕಾರ ಬಂದಿದ್ದರೂ ಕೂಡ ಪ್ರತಿ ಗ್ರಾಮದಲ್ಲಿ ಕಸದ ನಿರ್ವಹಣೆ ಘಟಕ ಇದ್ದರೂ ಕೂಡ, ವಾಹನ ಇದ್ದರೂ ಕೂಡ ಹೆಚ್ಚಿನ ಕಸಗಳು ಘಟಕದ ಮೂಲಕ ಅದು ಸಂಪನ್ಮೂಲ ಆಗದೆ ವಿಷವಾಗಿ ಆಗುವ ಕಾಲದಲ್ಲಿದ್ದೇವೆ. ಅದಕ್ಕಾಗಿ ಈ ಕಸಮುಕ್ತ ಗ್ರಾಮ ಮಾಡಲಿಕ್ಕೆ, ಒಂದು ಕಸವನ್ನು ಸಂಪನ್ಮೂಲ ಮಾಡಲಿಕ್ಕೆ, ನಮ್ಮ ಜಿಲ್ಲೆಯನ್ನು ಕಸಮುಕ್ತ ತಾಲೂಕು ಜಿಲ್ಲೆ ಮಾಡಲಿಕ್ಕೆ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡಬೇಕು. ನನಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಚಿತ್ತಾರ ಬಳಗದವರೆಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮನಸ್ಸು ಕಟ್ಟುವ, ಪ್ರೀತಿ ಹಂಚುವ. ಕೃಷ್ಣಮೂಲ್ಯ ಸರ್ಗೆ ಸ್ವಾಗತ. ಇಲ್ಲಿ ನಮ್ಮ ಬಳಗದ ಸದಸ್ಯ ವೆಂಕಟೇಶ್ ಬರುವಾಗ ಹೂ ಹಿಡಿದುಕೊಂಡು ಬಂದಿದ್ದಾರೆ, ಅದನ್ನು ಕೊಡಲಿಲ್ಲಂತೆ. ದಯವಿಟ್ಟು ವೆಂಕಟೇಶ್ ಮತ್ತು ಸಂತೋಷ್ ಇಬ್ಬರಿಗೂ ಒಂದು ಕೊಡಿ. ಈಗ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಧನ ವಿತರಣೆ ಮಾಡಿ 10 ಮಂದಿ ವಿದ್ಯಾರ್ಥಿಗಳನ್ನು ಜನಶಿಕ್ಷಣ ಟ್ರಸ್ಟ್ ಮೂಲಕ ಆಯ್ಕೆ ಮಾಡಿದ್ದೇವೆ. ಗೌತಮ್, ಇನ್ನು ಉಮೇಶ್ 10ನೇ ತರಗತಿ, ಮೋಂಟುಗೋಳಿ, ಬಾಳೆಪಣಿ ಗ್ರಾಮ. ಗೌತಮ್ ಇದ್ದರೆ ಬನ್ನಿ. ಅವರಿಗೆ ಮೊಹಮ್ಮದ್ ಆರಿಫ್ ಅವರು ಪ್ರೋತ್ಸಾಹಧನ. ಹಾಗೆ ಮೊಹಮ್ಮದ್ ಮುಸ್ತಕ್ 10ನೇ ತರಗತಿ, ನವಗ್ರಾಮ, ಬಾಳೆಪಣಿ. ಸಮೀಮ್ ಅವರು ತಗೊಳ್ತಾರೆ. ಕಂದನ್ 9ನೇ ತರಗತಿ, ನವಗ್ರಾಮ, ಬಾಳೆಪುಣಿ. ಅಲಿಮತ್ ತೌಸಿಯಾ 8ನೇ ತರಗತಿ. ಮುಂದಿನ ಪ್ರೋತ್ಸಾಹಧನ ನಮ್ಮ ರಾಜೇಶ್ ಶೆಟ್ಟಿ ಅವರು ಕೊಡಬೇಕು. ರಾಜೇಶ್ ಶೆಟ್ಟಿ ಶಬರಿಯವರು. ಗೀತಾ, ಕವಿತಾ ವಿಜಯೇಂದ್ರ 9ನೇ ತರಗತಿ. ಶಮಂತ್, ಹರಿಣಾಕ್ಷಿ, ರಾಜೇಶ್ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರು ಕಾರ್ಕಳ ನಿಟ್ಟೆಯಲ್ಲಿ ಓದ್ತಾ ಇರೋ ಇಂಜಿನಿಯರಿಂಗ್ ಸ್ಟೂಡೆಂಟ್. ಕೆ ರಕ್ಷಾ ಅಂತ ಹೇಳಿ ವಿದ್ಯಾರ್ಥಿನಿ. ಇವಳು ಮಂಗಳೂರಿನವಳು. ಈಗ ಕಪಿತಾನಿಯೋ ಇಂಗ್ಲೀಷ್ ಮಾಧ್ಯಮ ಶಾಲೆ, ಪ್ರೌಢಶಾಲೆಯಲ್ಲಿ SSLCಯಲ್ಲಿ 96.48 ಅಂಕ, 603 ಅಂಕ ಪಡೆದಿದ್ದಾರೆ. ಅವರಿಗೊಂದು ನಮ್ಮ ಚಿತ್ತಾರ ಬಳಗದಿಂದ ಒಂದು ಸಣ್ಣ ಸನ್ಮಾನ. ಬರೀ ಅಂಕ ಪಡೆದಿರೋದಕ್ಕೆ ಮಾತ್ರ ಅಲ್ಲ, ಅವ್ರದ್ದೊಂದು ಸಣ್ಣ ಬೀದಿ ಬದಿಯಲ್ಲಿ ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಾರೆ, ಪಂಪೆಲ್ಲಲ್ಲಿ ಫಾಸ್ಟ್ ಫುಡ್ ಇದ್ದು. ಅವರ ತಂದೆ ತಾಯಿ ಸೇರಿ ಇವರು ತರಗತಿಯಿಂದ ಮನೆಗೆ ಬಂದು
ಮನೆ ಹೋಮ್ವರ್ಕ್ ಮುಗಿಸಿ 8:30 ಇಂದ 10:30ವರೆಗೆ ಅದೇ ಅಂಗಡಿಯಲ್ಲಿ ಕೆಲಸ ಮಾಡಿ ಈ ಅಂಕ ಪಡೆದಿರುವುದು. ಆದ ಕಾರಣ ರಕ್ಷಾ ಬನ್ನಿ. ಕೆ ರಕ್ಷಾ ಅವರ ಕುರಿತು ಪತ್ರಿಕೆಯಲ್ಲೆಲ್ಲ ವರದಿ ಬಂದಿದೆ. ಅವರು ಈಗ ನಾವು ಮಾಡಿದ ಸನ್ಮಾನಕ್ಕೆ ಕೃತಜ್ಞತೆ ರೂಪದಲ್ಲಿ ಒಂದೆರಡು ಮಾತುಗಳನ್ನು ರಕ್ಷಾ ಅವರು ಆಡ್ತಾರೆ. So I am Raksha, as everyone knows. So the thing is, I worked with my parents with heartful work, and I was not at all thinking that I should score good, but I helped my parents always, and I used to do my homeworks after the school. Then I went to the shop and I was helping till 10:30 with my parents. Then I came back, I learned. Even morning I used to get up. There was no timings. Even it is 4:30 or 5:30. I was get up in morning and I was learning, because I know how much my parents have struggled for me. Even though it is raining or it is a hot sun, they have never seen. They have just worked for me. They saw my best future, so I wanted to hard work. So my parents felt that moment when I got the result. My parents, both of them cried, because they knew how much I have struggled. So the thing is, make your parents always proud, because they are working hard for you. No one is else there. When I got the result, even though my parents felt happiness, every one of my family members or my father's friends, everyone felt happiness. Like after that, Dinesh sir, he first put in the paper of Vijayvani or Udayvani something. Then after that, many people put in the newspaper. So after that, I became little famous in the area also. So thank you to the sirs, whoever did this. And after that, Satish Shira sir, thank you to you also, because from you I got a free seat in Canara Vikas College, and I am thankful for everyone whoever helped me. And thank you today also, because you people did honoring me, and thank you so much to everyone. ರಕ್ಷಾ ಹೇಳಿದ ಹಾಗೆ ಅವಳಿಗೆ PUCಯಲ್ಲಿ ಕೆನರಾ ವಿಕಾಸ್ ಕಾಲೇಜಿನಲ್ಲಿ ಉಚಿತ ಸೀಟು ಸತೀಶ್ ಅವರೇ ಮಾಡಿಕೊಟ್ಟದ್ದು. ಈಗ ಮತ್ತೊಬ್ಬರು ಗೋಪಾಲ್ ಅಂಚನ್ ಅಂತ ಪತ್ರಕರ್ತರಿದ್ದರು, ವಿಜಯ ಕರ್ನಾಟಕದಲ್ಲಿದ್ದರು. ಈಗ ಅವರು 2 ಕಿಡ್ನಿ ವಿಫಲವಾಗಿ ಈಗ ಚಿಕಿತ್ಸೆಯಲ್ಲಿದ್ದಾರೆ. ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರಿಗೆ ನಾವೊಂದು 10,000 ರೂಪಾಯಿ ಒಂದು ವೈದ್ಯಕೀಯ ವೆಚ್ಚಕ್ಕೆ ಅಂತ ಮಾಡಿದ್ದೇವೆ. ಅದನ್ನು ನಾವು ಅವರಿಗೆ ತಲುಪಿಸ್ತೇವೆ ಅಂತ ಹೇಳಿದ್ದಾರೆ. ಚೇತನ್ ಅವರು ಬಂದದನ್ನು ತಗೊಂಡೋಗಿ ಮತ್ತೆ ಅವರಿಗೆ ಮುಟ್ಟಿಸಿದ್ರಾಯ್ತು. ಇನ್ನೊಬ್ಬರು ಪದ್ಮಾವತಿ ಅಂತ ಹೇಳಿ, ಅವರು ನರಿಂಗಣದವರು, ಪರಿಷ್ಠ ಜಾತಿಯ ಒಂದು ಬಡ ಕುಟುಂಬ. ಅವರೊಂದು ಮನೆ ಕಟ್ಟಲಿಕ್ಕೆ ಭಾಳ ಕಷ್ಟ ಆಯಿತು ಅವರಿಗೆ. ಆಗ ನಾವೊಂದು ಭರವಸೆ ಕೊಟ್ಟಿದ್ವಿ, ಅವರದ್ದು ಮನೆ ಕಟ್ಟಲಿಕ್ಕೆ. ಮತ್ತು ಪಂಚಾಯತಿನ ಅಧ್ಯಕ್ಷರು ಮತ್ತು ಅಲ್ಲಿ ಇವರೆಲ್ಲ ಸೇರಿ ಅವರನ್ನು ಗುರುತಿಸಿದ್ದು ನಮ್ಮ ಜನಶಿಕ್ಷಣ ಟ್ರಸ್ಟ್. ಅಲ್ಲಿ ಅವರ ಮನೆಗೆ ಹೋಗುವಾಗ ತೀರಾ ಅಸಹಾಯಕ ಸ್ಥಿತಿಯಲ್ಲಿ ಅವರಿದ್ದರು. ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಇವರು ರಾಜೇಶ್ ಶೆಟ್ಟಿ ಅವರು ಕೂಡ ಅಲ್ಲಿ ಹೋಗಿ ನೋಡಿ ಬಂದಿದ್ದರು. ಆಗ ಅವರು ಲಯನ್ಸ್ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಅವರು ಆ ಕೆಲಸ ಪ್ರಾರಂಭ ಮಾಡಲಿಲ್ಲ, ಹಾಗೆ ಅವ್ರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಆನಂತರ ಅವರು ಪಂಚಾಯತಿನ ಅಧ್ಯಕ್ಷರು ಮತ್ತು ಸ್ಥಳೀಯರೆಲ್ಲ ಸೇರಿ ಜನಶಿಕ್ಷಣ ಟ್ರಸ್ಟ್ನ ಒಂದು ಮಾರ್ಗದರ್ಶನದಲ್ಲಿ ಮನೆ ಮಾಡಿದರು. ಮನೆ ಮಾಡಿ ನಮ್ಮ ಈಗ ಸ್ಪೀಕರ್ ಆಗಿದ್ದ UT ಖಾದರ್ ಅವರೇ ಆ ಮನೆಯನ್ನು ಉದ್ಘಾಟಿಸಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ನಾವು ಭರವಸೆ ಕೊಟ್ಟಂತೆ ಅವರಿಗೊಂದು 25,000 ಮೊತ್ತವನ್ನು ಕೊಡಲಿಕ್ಕೆ ಇದು ಮಾಡಿದ್ದೆವು. ಅವರಿಗೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಪದ್ಮಾವತಿ ಅಂತೇಳಿ. ಅದನ್ನು ನಾವು ಟ್ರಸ್ಟ್ ಮೂಲಕ ಅವರಿಗೆ ಹಸ್ತಾಂತರಿಸ್ತೇವೆ, ಜನಶಿಕ್ಷಣ ಟ್ರಸ್ಟ್ ಮೂಲಕ. ಕೃಷ್ಣಮೂಲ್ಯ ಸರ್ ಅವರ
ಪ್ರೋತ್ಸಾಹ ಧನವನ್ನು ಅವರಿಗೆ ಕೊಡುವ ನೆರವನ್ನು ಸ್ವೀಕರಿಸಬೇಕು ಮತ್ತು ಅವರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತೇನೆ. ರಾಜೇಶ್ ಶೆಟ್ಟಿ ಅವರು ಅದಕ್ಕೆ ಈಗಾಗಲೇ ಭರವಸೆ ನೀಡಿದಂತೆ ಅವರ ಪಾಲಿನ ಒಂದು 10,000 ಚೆಕ್ಕನ್ನು ಅದಕ್ಕೆ ಒಟ್ಟಿಗೆ ಜೊತೆಗೂಡಿಸಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ರಾಜೇಶ್ ಶೆಟ್ಟಿ ಶಬರಿಯವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಜನಶಿಕ್ಷಣ ಟ್ರಸ್ಟ್ ಮತ್ತು ಚಿತ್ತಾರ ಬಳಗ ಈ ಆಸರೆ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಈ ಜನಶಿಕ್ಷಣ ಸೇವೆ ಮತ್ತು ನಿರಂತರವಾಗಿ ಸಮಾಜ ಸೇವೆಯಲ್ಲೇ ಇರತಕ್ಕಂತಹ ಹಿರಿಯರು ಮಾರ್ಗದರ್ಶಕರಾದಂಥ ಕೃಷ್ಣಣ್ಣ ಮತ್ತು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಿಜಯ ಕರ್ನಾಟಕದ ಹಿರಿಯ ಪತ್ರಕರ್ತರಾದಂಥ ಮೊಹಮ್ಮದ್ ಆರಿಫ್ ಅವರು ಹಾಗೂ ನನ್ನ ಮಿತ್ರ, ಇಲ್ಲಿ ನಾನು ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣನೇ ನನ್ನ ಕ್ಲಾಸ್ಮೇಟ್ ಮತ್ತು ನನ್ನ ಆತ್ಮೀಯರು ಮತ್ತು ನನ್ನ ಉದ್ಯೋಗಕ್ಕೂ ಕೂಡ ಸದಾ ಬೆಂಬಲವನ್ನು ನೀಡತಕ್ಕಂಥ ಸತೀಶಿರ ಇದಕ್ಕೆ ಮೂಲ ಕಾರಣ. ನಾನು ಇಲ್ಲಿ ಬರಲಿಕ್ಕೆ ಮತ್ತು ಈ ಊರಿನವನೇ ಮತ್ತು ಎಲ್ಲ ನನ್ನ ಮಿತ್ರರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಅವರಿಗೊಂದು ಅಭಿನಂದನೆ ಮತ್ತು ನಿಮ್ಮ ಜೋರಾದ ಚಪ್ಪಳೆಯಿಂದ ಈ ಜನಶಿಕ್ಷಣಕ್ಕೊಂದು ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ನಿರಂತರವಾಗಿ ನಾವು ಈಗ ಬರ್ತೇವೆ ಹೋಗ್ತೇವೆ, ಆದರೆ ಈ ವಿದ್ಯಾರ್ಥಿಗಳೊಟ್ಟಿಗೆ ನಿರಂತರವಾಗಿ ಅವರದ್ದು ಸೇವೆ ಅದು ನಿಜವಾಗಲೂ ಒಂದು ದೇವರು ಮೆಚ್ಚುವಂಥ ಒಂದು ಕೆಲಸ. ನಾವು ದಾನಿಗಳು ಬರ್ತೇವೆ ಕೊಡ್ತೇವೆ, ಆದರೆ ನಿರಂತರವಾಗಿ ಇದನ್ನೊಂದು ಮುಂದುವರಿಸಿಕೊಂಡು ಹೋಗುವುದಂತ ಹೇಳಿದರೆ ಅದು ದೊಡ್ಡ ಕೆಲಸ. ಅದನ್ನು ಮಾಡ್ತಾರೆ. ದೇವರು ಅವರಿಗೆ ಆರೋಗ್ಯವನ್ನು ಕರುಣಿಸಲೆಂದು ಇಲ್ಲಿ ನೆಲೆಸಿರತಕ್ಕಂಥ ಎಲ್ಲ ಗ್ರಾಮ ದೇವರು ಮತ್ತು ಗ್ರಾಮ ದೈವಗಳ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಯಾಕಂದರೆ ಅವರಿಗೆ ಆರೋಗ್ಯ ಭಾಗ್ಯ ಇದ್ದರೆ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಆಗ್ತಾ ಇದೆ. ಎಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡೆಯಬೇಕು. ಕಳೆದ ಬಾರಿ ಸತೀಶ್ ನನ್ನ ಹತ್ರ ಹೇಳುವಾಗ ಒಂದು ಅವರಿಗೆ ಹೊಲಿಗೆ ಯಂತ್ರ ಕೊಡಬೇಕಂತ ಹೇಳುವಾಗ ನಾನು ಒಬ್ಬನೇ 10 ಮಿಷನ್ ಕೊಟ್ಟೆ. ನಾನೊಂದು 2-3 ದಾನಿ ಹತ್ರ ಕೇಳುವಾಗ ಅವರೆಲ್ಲ ಸಂತೋಷದಿಂದ ಕೊಟ್ಟು ನಮ್ಮ ಸಂಸ್ಥೆಯ ಮುಖಾಂತರ ಅದೊಂದು 10 ಮಿಷನನ್ನು ಕೊಟ್ಟಿದ್ದೇನೆ. ಇನ್ನೂ ನಾವು ನಿರಂತರ ಸತೀಶ್ ಮತ್ತು ಇವರು ಹಿರಿಯರು ಹೇಳಿದರೆ ನಾವು ನಿರಂತರ ಈ ಸಂಸ್ಥೆಯೊಟ್ಟಿಗೆ, ನಮ್ಮ ಸಂಸ್ಥೆ ಸದಾ ನಿಮ್ಮೊಟ್ಟಿಗೆ ಇದೆ. ನಮ್ಮಿಂದ ಆದಷ್ಟು ಅಳಿಲಿ ಸೇವೆಯನ್ನು ಈ ಸಂಸ್ಥೆಗೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳುತ್ತಾ, ದೇವರು ನಿಮ್ಮನ್ನೆಲ್ಲನ್ನು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ರಾಜೇಶ್ ಶೆಟ್ಟಿ ಅವರು ಹೇಳಿದಾಗೆ ಇದು ಸಣ್ಣ ಸಂಸ್ಥೆ ಮತ್ತು ನಾವು ಕೂಡ ಮಾಡ್ತಾ ಇರೋದು ಅಳಿಲ ಸೇವೆ. ಯಾಕಂತ ಹೇಳಿದರೆ ಈಗ ನಾವು ಕೊಟ್ಟಿರೋದು 2,000 ರೂಪಾಯಿ ಮಾತ್ರ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ 2,500, ರಕ್ಷಾ ಅವರಿಗೆ 2,500, ಉಳಿದವರಿಗೆಲ್ಲ 2,000 ಕೊಟ್ಟಿರೋದು. ನಿಜವಾಗಿ ಈಗಿನ ಇದರಲ್ಲಿ 2,000 ಏನೂ ಅಲ್ಲ, ಆದರೆ ಅದರ ಅಗತ್ಯ ಇರುವ ಮಕ್ಕಳಿದ್ದಾರೆ ಅಂಥೇಳಿ ನಾವು ಸಹಾಯ ಮಾಡಿದ್ದೇವೆ. ಮುಂದೆ ನಮ್ಮ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಅವರು ವಿಜಯ ಕರ್ನಾಟಕದಲ್ಲಿ ಈಗ ಪ್ರಧಾನ ವರದಿಗಾರರು. ಅದಕ್ಕಿಂತಲೂ ಮುಖ್ಯವಾಗಿ ಅವರು ಕೂಡ ಎಂ ಫ್ರೆಂಡ್ಸ್ ಅನ್ನೊಂದು ಸಂಘಟನೆ ನಮ್ಮ ವೆನ್ಲಾಕಲ್ಲಿ ಹೌದು, ರೋಗಿಗಳ ಒಟ್ಟಿಗೆ ಬಂದವರಿಗೆ ಅಲ್ಲಿ ಊಟ ಇಲ್ಲ, ರೋಗಿಗಳಿಗೆ ಕೊಡ್ತಾರೆ ಅಲ್ಲಿಂದ. ತುಂಬ ಮಂದಿ ಬಡವರೆಲ್ಲ ಬಂದವರು ಆಹಾರಕ್ಕಾಗಿ ಹೋಟೆಲ್ಗೆಲ್ಲ ಹೋಗಬೇಕು, ಅಂಥವರಿಗೆ ತುಂಬ ವರ್ಷದಿಂದ ಕೊಡ್ತಾರೆ. ಎಷ್ಟು ವರ್ಷ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೇನೆ. ಅದಕ್ಕೆ ಆ ಕ್ಯೂ ನಿಲ್ಲೋದು, ಅದಕ್ಕೆ ಅದು ನಿರಂತರವಾಗಿ ಅಲ್ಲಿ ಒಂದು ಊಟ ಕೊಡುವ ವ್ಯವಸ್ಥೆ ಅವರೊಂದು ಎಂ ಫ್ರೆಂಡ್ಸ್ ಅಂತ ಮಾಡಿದರು. ಕಾರ್ಯದರ್ಶಿಯಾಗಿದ್ದಾರೆ ಅಂತ, ನೀವು ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಒಂದು ಒಳ್ಳೆಯ ಸೇವೆ. ಹಾಗೆ ಮತ್ತು ನಮ್ಮ ಸತೀಶ್ ಇರಲಿ, ನಾವಿರಲಿ, ಯಾವಾಗಲೂ ಜೊತೆಗೆ ಸಿಗುವವರು. ನಮ್ಮ ಒಂದು ಸಮಾಜಮುಖಿ ಚಟುವಟಿಕೆಗಳಿಗೆ ಅವರ ಪತ್ರಿಕೆಯ ಮೂಲಕ ಯಾವಾಗಲೂ ಬೆಂಬಲ ನೀಡ್ತಾ ಇರುವವರು. ಅವರು ಈಗ ಒಂದೆರಡು ಮಾತುಗಳು ಆಡಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀನಾ ಶೆಟ್ಟಿ ಮತ್ತು ಕೃಷ್ಣ ಮೂಲ್ಯ ಜನಶಿಕ್ಷಣ ಟ್ರಸ್ಟ್ನವರು. ನಾನು ಹಲವು ವರ್ಷಗಳಿಂದ ಅವರನ್ನು ಬಲ್ಲೆ. ನಾನು ಹೈಸ್ಕೂಲ್ನಲ್ಲಿ ಹೋಗುವಾಗ ಸಾಕ್ಷರತಾ ಆಂದೋಲನ ಆಗ್ತಾಯಿತ್ತು. ಆಗ ಅವರು 2 ಜಿಲ್ಲೆಗಳಿಗೆ ಓಡಾಡ್ತಾ ಇದ್ದವರು. ಅನಂತರ ನಿರಂತರ ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮನೆಗಳಿಗೆ ಶೌಚಾಲಯ ನಿರ್ಮಿಸಿಕೊಡುವುದು, ಬಾವಿ ನಿರ್ಮಿಸಿಕೊಡುವುದು, ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೆ ಇನ್ನೊಬ್ಬರು ರಾಜೇಶ್ ಶೆಟ್ಟಿ ಶಬರಿ ಅವರು ಈಗಾಗಲೇ ಹೇಳಿದರು, ದೊಡ್ಡ ದಾನಿಗಳು ಅಂತ, ಅವರಿಗೂ ಕೂಡ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಚಿತ್ತಾರ ಬಳಗ ಆಸರೆ ಕಾರ್ಯಕ್ರಮ ನನಗೆ ಕರೆದವರು ಸತೀಶ್ ಇರವರು ಮೊನ್ನೆ ಫೋನ್ ಮಾಡಿ ಹೇಳಿದರು, ಹೀಗೆ ನಮ್ಮ ಕಾರ್ಯಕ್ರಮ ಉಂಟು, ನೀವು ಬರಬೇಕು ಅಂತ. ನಾನು ಎಲ್ಲಿಯೂ ಕಾರ್ಯಕ್ರಮಗಳಿಗೆ ಹೋಗೋದು ಕಡಿಮೆ, ಆದರೆ ಅವರು ಪ್ರೀತಿಯಿಂದ ಕರೆದಿದ್ದಾರೆ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಇಲ್ಲಿ ಬಂದಿದ್ದೇನೆ. ಈಗಾಗಲೇ ಹಲವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದಾರೆ. ಮೊತ್ತ ಸಣ್ಣದಂತ ಹೇಳಿದರು, ಸಣ್ಣದಲ್ಲ, 2,000 ಕೊಡೋದು ದೊಡ್ಡ ಮೊತ್ತ. ಅದಕ್ಕಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳಿಗೆ ಸಿಗುವ ಪ್ರೋತ್ಸಾಹ. ನಾನು SSLCಯಲ್ಲಿದ್ದಾಗ ಒಂದು ಸಂಘಟನೆ ನನಗೆ ಒಂದು 500 ರೂಪಾಯಿ ಕರೆದು ಕೊಟ್ಟಿದ್ದರು. ಆಗ 500 ರೂಪಾಯಿಯಲ್ಲಿ ಇಡೀ ನನ್ನ ವರ್ಷದ ಖರ್ಚಿಗೆ ಬೇಕಾದಷ್ಟು, ಅದು ಸರ್ಕಾರಿ ಶಾಲೆ ಮತ್ತು ಹೆಚ್ಚು ಖರ್ಚಿರಲಿಲ್ಲ. ನಾನು ನಂತರ ಡಿಗ್ರಿಯೆಲ್ಲ ಆದಮೇಲೆ ಕೆಲಸ ಎಲ್ಲ ಸಿಕ್ಕಿದ ನಂತರ ಅದೇ ಸಂಘಟನೆಯ 25ನೇ ವರ್ಷದ ಕಾರ್ಯಕ್ರಮಕ್ಕೆ ನಾನು ಆಗ ರಿಪೋರ್ಟರ್ ಆಗಿದ್ದೆ. ಅದಕ್ಕೆ ನನ್ನ ಮೊತ್ತವನ್ನು ಸೇರಿಸಿ, ಇದು ಇರಲಿ ನಿಮ್ಮ ಸಂಸ್ಥೆಗೆ, ನೀವು ಇನ್ನಷ್ಟು ಮಕ್ಕಳಿಗೆ ಸಹಾಯ ಮಾಡಿ ಅಂತ. ಯಾಕಂತ ಹೇಳಿದರೆ, ನೀವು ಇವತ್ತು ಏನು ನಿಮಗೆ ಹಣ ಸಿಕ್ಕಿದೆ, ನೀವು ಇದರಿಂದ ಒಳ್ಳೆಯವರಾಗಬೇಕು, ನೀವು ಒಳ್ಳೆಯ ಕೆಲಸವನ್ನು ಗಳಿಸಬೇಕು ಮತ್ತು ಈ ಸಂಸ್ಥೆಗೆ ನೀವು ಮತ್ತೆ ಸಹಾಯ ಮಾಡಬೇಕು. ಈ ಸಂಸ್ಥೆಗೆ ಅಲ್ಲ, ನೀವು ಬೇರೆ ಯಾರಿಗೂ ಕೂಡ ಸಹಾಯ ಮಾಡಬೇಕು. ಸಮಾಜ ಸೇವೆ ಅಂತ ಹೇಳುವುದು ಅದು ಮನಸ್ಸಿಂದ ಬರುವಂಥದ್ದು. ಯಾರೂ ಕೂಡ ಜಗತ್ತಿನಲ್ಲಿ ಇನ್ನೊಬ್ಬರಿಗೆ ಹಣ ಕೊಟ್ಟು ದಾನ ಮಾಡಿ ಹಾಳಾಗಲಿಲ್ಲ ಅಥವಾ ಅವರು ನಷ್ಟಕ್ಕೊಳಗಾಗಲಿಲ್ಲ. ಕೊಟ್ಟರೆ ಇನ್ನಷ್ಟು ದೇವರು ಕೊಡ್ತಾರೆ, ಬೇರೆ ಬೇರೆ ಮೂಲಕ, ದಾರಿಗಳ ಮೂಲಕ ದೇವರು ಕೊಡ್ತಾನೆ. ಕನ್ನಡದಲ್ಲಿ ಗಾದೆ ಉಂಟಲ್ಲ, ಬಚ್ಚಿಟ್ಟದ್ದು ಪರರಿಗೆ. ಅಂದರೆ ನಾವು ಬಚ್ಚು ಎಷ್ಟು ಒಳಗಿರ್ತೇವ, ನಾವು ಹೋಗುವಾಗ ಏನು ಕೊಂಡೋಗೋದಿಲ್ಲಲ್ಲ, ಅದು ಇನ್ಯಾರ್ದ ಪಾಲಾಗ್ತದೆ. ನಾವು ಕೊಟ್ಟದಿದ್ದರೆ ಅದು ಅವರಿಗೆ ಅನುಕೂಲ ಆಗ್ತದೆ, ಪ್ರಯೋಜನ ಆಗ್ತಾಯಿದೆ. ಮತ್ತು ನಮ್ಮ ಟ್ರಸ್ಟ್ ಬಗ್ಗೆ ಹೇಳಿದರು. ನಾವೊಂದು ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು 2013ರಲ್ಲಿ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದು. ಅದರ ಮೂಲಕ ನಾವು 2017ರಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಲ್ಲಿಯ ರೋಗಿಗಳ ಜೊತೆಗಾರರಿಗೆ ಊಟ ಕೊಡುವ ಕಾರ್ಯಕ್ರಮ, ಅದು ರಾತ್ರಿಗೆ ನಾವು ಊಟ ಕೊಡುವಂಥದ್ದು. ದೇವರ ದಯೆಯಿಂದ ಅಂದಿನಿಂದ ಇಂದಿನವರೆಗೆ 9 ವರ್ಷದಲ್ಲಿ ಒಂದೇ ಒಂದು ದಿನ ಸ್ಟಾಪ್ ಮಾಡಲಿಲ್ಲ. ಕೋವಿಡ್ ಬರಲಿ, ಕರ್ಫ್ಯೂ ಆಗಲಿ, ಸೆಕ್ಷನ್ ಆಗಲಿ, ಎಂತ ಇದ್ರೂ ಕೂಡ ಒಂದು ದಿನ ಕೂಡ ಫುಡ್ ಸ್ಟಾಪ್ ಮಾಡಲಿಲ್ಲ. ಇವತ್ತು ಕೂಡ ನಾವು ಪ್ರತಿದಿನ 400-450 ಮಂದಿಗೆ ಊಟ ಕೊಡ್ತಾ ಇದ್ದೇವೆ. ಅದು ಕಳೆದ ನವೆಂಬರ್ 1ರಿಂದ ಲೇಡಿಗೋಷನ್ ಆಸ್ಪತ್ರೆಗೆ ಕೂಡ ವಿಸ್ತರಣೆ ಮಾಡಿದ್ದೇವೆ. 2 ಕಡೆ ಕೂಡ ಮಾಡ್ತಾಯಿದ್ದೇವೆ. ದಿನಕ್ಕೆ ನಮಗೆ ಒಂದು 9 + 5 14,000 ರೂಪಾಯಿ ಖರ್ಚಾಗ್ತದೆ. ತಿಂಗಳಿಗೆ ಒಂದು 2.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಎಲ್ಲ ಕೂಡ ನಮ್ಮ ದಾನಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಏನು ಕಷ್ಟ ಇಲ್ಲದೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ಸದಸ್ಯರೇ ಅಲ್ಲಿ ಹೋಗಿ ಊಟ ಬಡಿಸ್ತಾ ಇದ್ದಾರೆ. ಇನ್ನೊಂದು ನಮ್ಮದು ಯೋಜನೆ ನಡೀತಾ ಇದೆ. ಪುತ್ತೂರು ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶಾಲೆಗೆ ಹೋಗಿ ನಾವು ಕಂಪ್ಯೂಟರ್ ಕಲಿಸ್ತಾ ಇದ್ದೇವೆ. ಒಂದು ಬಸ್ ಮಾಡಿದ್ದೇವೆ, ಸ್ಪೆಷಲ್ ಆಗಿ ಬಸ್ಸನ್ನು ಬಾಡಿ ಕಟ್ಟಿ ಆ ಬಸ್ಸಿನ ಒಳಗೆ 16 ಲ್ಯಾಪ್ಟಾಪ್ ಇಟ್ಟು, ಒಬ್ಬರು ಡ್ರೈವರ್ ಇದ್ದಾರೆ, ಒಬ್ಬರು ನಿರ್ವಾಹಕರಿದ್ದಾರೆ, 2 ಕಂಪ್ಯೂಟರ್ ಟೀಚರ್ಸ್ ಇದ್ದಾರೆ. ಅದರಲ್ಲಿ ದೊಡ್ಡ ಸ್ಕ್ರೀನ್ ಇದೆ ಪಾಠ ಮಾಡಲಿಕ್ಕೆ, ಮಕ್ಕಳಿಗೆ ಕುಡಿಯುವ ನೀರಿದೆ, ಮತ್ತು ಇದು ಮಾಡಿ ಅಟೆಂಡೆನ್ಸ್ ಹಾಕಲಿಕ್ಕೆ ಇದೆ, ಜನ್ರೇಟರ್ ಇದೆ. ಎಲ್ಲ ವ್ಯವಸ್ಥೆಯಿಂದ ಒಂದು ಮೂರನೇ ವರ್ಷ ಇವತ್ತು ನಡೀತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾತ್ರ ಅದು. ಯಾಕಂತ ಹೇಳಿದರೆ ಖಾಸಗಿ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಇರ್ತದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದರ ಟಚ್ಚೇ ಇರೋದಿಲ್ಲ. ಮಕ್ಕಳು 7ನೇ ಕ್ಲಾಸ್ ನಂತರ ಪಾಸಾಗಿ 8ನೇ ಕ್ಲಾಸಿಗೆ ಬೇರೆ ಶಾಲೆಗೆ ಹೋಗುವಾಗ ಅವರಿಗೆ ಕಂಪ್ಯೂಟರ್ನ ನಾಲೆಜೇ ಇರೋದಿಲ್ಲ. ಅದಕ್ಕೆ ಈ ಮಕ್ಕಳು ಕೂಡ ಆ ಮಕ್ಕಳೊಟ್ಟಿಗೆ ಸ್ಪರ್ಧೆ ಮಾಡಬೇಕು ಅಂತ. ಅದು ಹೇಗೆ ಕೊಟ್ಟದಂತ ಹೇಳಿದರೆ, ನಮ್ಮ ಟ್ರಸ್ಟಿನ ಒಬ್ಬ ಮೆಂಬರ್ ಪುತ್ತೂರು ತಾಲೂಕಿನವರು, ಅವರು ಸರ್ಕಾರಿ ಶಾಲೆಯಲ್ಲಿ ಕಷ್ಟದಲ್ಲಿ ಕಲಿತು ಇಂಜಿನಿಯರ್ ಆಗಿ ದುಬೈಯಲ್ಲಿ ಹೋಗಿ ಒಂದು ದೊಡ್ಡ ಕಂಪನಿಯಲ್ಲಿ ಸ್ಪೇಸ್ಗೆ ಸಂಬಂಧಪಟ್ಟ ಉಪಗ್ರಹ ಆಧಾರಿತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವರೊಂದು ಕಾಂಪಿಟೇಷನ್ಗೆ ಹೋಗ್ತಾರೆ. ನಮ್ಮಲ್ಲಿ ಕೌನ್ ಬನೇಗ ಕರೋಡ್ಪತಿ ಇದೆ ಅಲ್ಲ, ಅಂಥ ಕಾಂಪಿಟೇಷನ್. ಆ ಸ್ಪರ್ಧೆಯಲ್ಲಿ ಅವರಿಗೆ 50 ಲಕ್ಷ ರೂಪಾಯಿ ಸಿಕ್ಕಿತಂತೆ. ಆಗ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ರಂತೆ, ಈ 50 ಲಕ್ಷ ನೀವು ಏನು ಮಾಡ್ತೀರಿ, ನಿಮ್ಮ ಖಾಸಗಿ ನೀವು ಯಾವುದಕ್ಕೂ ಕೂಡ ಖರ್ಚು ಮಾಡ್ಬೋದು ಅಂತ. ಅದಕ್ಕೆ ಹೇಳಿದ್ರಂತೆ,
ನನಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ನನಗೆ ನನ್ನ ಊರಿನ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಆ ಬಸ್ಸಿನ ಪ್ರಾಜೆಕ್ಟನ್ನು ಅವರು ಮಾಡಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯಿಂದ ಒಂದು 15 ಲಕ್ಷ ಸೇರಿಸಿ 65 ಲಕ್ಷ ರೂಪಾಯಿಯಲ್ಲಿ ಅದು ಬಸ್ ಮಾಡಿದ್ದು ಪ್ರತಿದಿನ ಶಾಲೆಗೆ ಹೋಗ್ತದೆ. ಅದಕ್ಕೆ ನಮಗೆ DDPI ಅವರು BO ಅವರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಆ ಸಂಘಟನೆ ಮೂಲಕ ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಫುಡ್ ಕೊಡುವಾಗ ಎಷ್ಟೋ ಮಂದಿ ಬಡವರು ವೀಲ್ ಚೇರ್ ಬೇಕಂತ ಬರ್ತಾರೆ, ಊರುಗೋಲು ಬೇಕು ಅಂತ ಬರ್ತಾರೆ, ಬೇರೆ ಬೇರೆ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಅದನ್ನು ಕೂಡ ದೇವರ ದಯೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ. ಯಾಕಂತ ಹೇಳಿದರೆ ನಾವು ನಮ್ಮ ಆ ಟ್ರಸ್ಟಿಗೆ ವರ್ಷಕ್ಕೆ 5,000 ರೂಪಾಯಿ, ಕೆಲವರು 10,000 ರೂಪಾಯಿ ಶುಲ್ಕ ಫೀಸ್ ಕಟ್ತೇವೆ. ಆ ಫೀಸ್ ಕೊಡುವಾಗಲೇ ನಾವೊಂದು ಸಂಕಲ್ಪ ಮಾಡಿ ಕೊಡೋದು, ಈ ದುಡ್ಡು ಬಡವರಿಗೆ ಅಂತ, ಅದು ಬೇರೆ ಯಾವುದಕ್ಕೂ ಖರ್ಚಾಗೋದಿಲ್ಲ. ನಮ್ಮ ಊಟಕ್ಕಾಗಲಿ ಪಾರ್ಟಿಗಾಗಲಿ ಚಾಗೆ ಅದಕ್ಕೆ ಸಪ್ರೇಟ್ ಇದೆ, ಆ ದುಡ್ಡು ಅದಕ್ಕೆ ಹೋಗ್ತಾ ಇದೆ. ಇದು ನಮ್ಮ ಸಂಘಟನೆ ಬಗ್ಗೆ. ಮತ್ತು ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಮತ್ತು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಚಂದ್ರಶೇಖರ್ ಪಾತೂರು ಅವರು ಮತ್ತು ಸತೀಶ್ ಇರಾ ಅವರು ಹಾಗೂ ಚಿತ್ತಾರ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಡಿ ಮುಗಿಸುವ. ಎರಡು ಮಾತು ಮಾಡಿ. ಹೌದು, ನಾನು ಮೊದಲು ಸತೀಶ್ ಆಡ್ತೇನೆ, ಮತ್ತೆ ನಾನು ಆಡ್ತೇನೆ. ಈಗ ಸತೀಶ್ ಅವರು ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಹಾಡು ಹಾಡ್ತಾರೆ. ಮತ್ತೆ ನಾವು ಕಾರ್ಯಕ್ರಮ ಮುಗಿಸುವ. ಇಲ್ಲಿ ಚಹಾದ ವ್ಯವಸ್ಥೆ ಇದೆ, ಚಹಾ ಕುಡಿದು ಹೋಗ್ಬೋದು. ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ಹೇಗೆ ಮರೆಯಾಗುವುದೋ ನಿರ್ಧನಿತ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹೇಗೆ ಮರೆಯಾಗುವುದೋ ನಿರ್ಧನಿತ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಕೊನೆಗಾಣಿಸು ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು, ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು,
ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು, ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಥ್ಯಾಂಕ್ ಯು. ಹಾಡದಿದ್ದರೆ ಒಂದು ಅವಕಾಶ ಕಳೆದುಕೊಳ್ತಿದ್ದೆವು. ಈಗ ನಮ್ಮ ಚಿತ್ತಾರ ಬಳಗಕ್ಕೆ ಎಲ್ಲ ಸಂದರ್ಭದಲ್ಲೂ ಸಹಕಾರ ನೀಡುವ ಇಬ್ಬರು ಇದ್ದಾರೆ. ಒಬ್ಬರು ಸೆಮೀಮಾ, ಇಲ್ಲಿ ಪಂಚಾಯತ್ ಸದಸ್ಯರು, ಮತ್ತೊಬ್ಬರು ಇಸ್ಮಾಯಿಲ್ ಕಣತ್ತೂರು. ಅವರಿಬ್ಬರಿಗೆ ನಮ್ಮ ವೇದಿಕೆಯಿಂದ ರಾಜೇಶ್ ಶೆಟ್ಟಿ ಅವರೊಂದು ಹೂ ಕೊಟ್ಟು ಒಂದು ಗೌರವಿಸಬೇಕು. ದಯವಿಟ್ಟು ಬರಬೇಕು. ಸೆಮೀಮಾ ಅವರು ಬನ್ನಿ. ಅಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಮಾಡ್ತೇವೆ. ನಾವು 2 ದಿವಸ ಹಿಂದೆ ಒಂದು ಘೋಷಣೆ ಸ್ಪರ್ಧೆ ಮಾಡಿತ್ತು. ಘೋಷಣೆ ಸ್ಪರ್ಧೆಯಲ್ಲಿ 22 ಘೋಷಣೆ ಹಾಕಿದವರು ಯಾರು? ಮೇಲೆ ಬನ್ನಿ. ಮೊದಲ ಸ್ಥಾನ ಪಡೆದವರು ಬನ್ನಿ, ದಯವಿಟ್ಟು ಇದ್ದವರೇ ಬೇಗ ಬನ್ನಿ, ಫಾಸ್ಟ್. 2ನೇ ಸ್ಥಾನ ಯಾರಿಗೆ? ಬನ್ನಿ. 22 ಘೋಷಣೆ ನಿರಂತರವಾಗಿ ಜಾಗೃತಿ ಘೋಷಣೆ ಹಾಕಿದವರು ಬನ್ನಿ ಇಲ್ಲಿಗೆ. ಆಮೇಲೆ ನೆಕ್ಸ್ಟ್ ಯಾರು? ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಚಪ್ಪಳೆಗಳು. ನೆಕ್ಸ್ಟ್ ಬಂದವರು ಬನ್ನಿ. 3ನೇದು ಯಾರು? 4ನೇದು ಯಾರು? ಬನ್ನಿ, ಪ್ಲೀಸ್ ಕಮ್, ದಯವಿಟ್ಟು ಬನ್ನಿ. ವೆರಿ ಗುಡ್. ನಾವು ಈ ಕಡೆ ಬನ್ನಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ. ನಾವು ಇವರಿಗೆ ಏನು ಬಹುಮಾನ ಕೊಡೋದು ಅಂತ ಆಲೋಚನೆ ಮಾಡ್ತಿದ್ದಾಗ ಕೊನೆಗೆ ತೀರ್ಮಾನ ಮಾಡಿದ್ದು ನುಗ್ಗೆ ಕೋಡು ಬಹುಮಾನ. ಏನು ಕೋಡು? ನುಗ್ಗೆ ಕೋಡು ಬಹುಮಾನ. ಈಗ ಮೂರು ಕೋಡು, ಫಸ್ಟಿಗೆ 3, ಆಮೇಲೆ 2 ಕೋಡು ಕೊಡ್ತಾರೆ. ಒಂದು ನಿಮಗೆ ತಿನ್ನುವ ರೂಢಿ ಇಲ್ಲದಿದ್ದರೆ ಅದನ್ನು ಹಂಚಿಕೊಳ್ಳಬಹುದು. ಯಾಕೆಂದರೆ ನುಗ್ಗೆ ಕೋಡು ತುಂಬ ಒಳ್ಳೆಯದು, ಅದರ ಸೊಪ್ಪು, ಅದರ ಹೂ. ದಯವಿಟ್ಟು ಇಲ್ಲಿ ಇದ್ದವರು ನಿಮ್ಮ ಮನೆಯಲ್ಲಿ ಚಂದ ಕೊಡಿ. ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಒಂದು ನುಗ್ಗೆ ಗೆಲ್ಲು ನೆಡಬೇಕು, ಆಯಿತಾ? ಕೇಳಿಕೊಳ್ಳೋದು. ಈಗ ಚಿತ್ತಾರಗದ ಸಂಚಾಲಕರು 22 ಘೋಷಣೆ ಹಾಕಿದವರೇ ಕೊಡಬೇಕು. ಸತೀಶ್ ಬನ್ನಿ ಸರ್. ಆಯಿತು, ಅವ್ರು ತಿಂತಾರಲ್ಲ ಗೊತ್ತಿಲ್ಲ, ಆದರೆ ಇದನ್ನು ಅವರೇ ಕೊಡಬೇಕು ಇವರಿಗೆ. ಆಗ್ತೀನಿ ನಾನು ಮತ್ತೆ ಕೊಡಿ ಇವರಿಗೆ. ಘೋಷಣೆ ಸ್ಪರ್ಧೆ ಆಗಿದೆ 3 ಅಷ್ಟಿಲ್ಲ. ಪಾತ್ರ ಸರ್ ಬನ್ನಿ ಸರ್, ನೀವು ಬನ್ನಿ. ಅಲ್ಲಿ ನಿಂತ್ಕೊಳ್ಳಿ ಹಾಗೆ ಉಂಟ. ಇನ್ನಿಲ್ಲ ಸರ್ ಇವರಿಗೆ. ಇನ್ನೊಬ್ಬರು ಬನ್ನಿ, ವೆಂಕಟೇಶ್ ಸರ್. ಉದ್ಯಮಿಗಳು ಜನಸ್ನೇಹಿ ಉದ್ಯಮಿಗಳು ಬನ್ನಿ. ಇನ್ನೊಬ್ಬರು ಸಂತೋಷ್ ಚಿತ್ತಾರ ಬಾಳೆ, ತಾವು ಬಂದುಬಿಡಿ ಸರ್. ಕೊಡಿ ಸರ್. ವಾ ವೆರಿ ಗುಡ್. ಸಂತೋಷ್ ಸರ್ ಕೊಡಿ ಸರ್. ಹೋಗಬೇಡಿ, ಹಾಗೇನೆ ಸ್ವಲ್ಪ ಹಾಗೆ ಮುಂದೆ ಬಂದುಬಿಡಿ. ಸ್ವಲ್ಪ ಈ ಕಡೆ ಬನ್ನಿ. ಥ್ಯಾಂಕ್ ಯು. ಇಲ್ಲಿ ಬನ್ನಿ, ನೀವು ಇಲ್ಲಿ ಬನ್ನಿ ಸ್ವಲ್ಪ. ನಿಮ್ಮ ಘೋಷಣೆ ಹಾಕಿದ್ಯಾ? 2 ಹಾಕಿ. ಅರಿವೇ ಔಷಧಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಆರೋಗ್ಯವೇ ಭಾಗ್ಯ. ಮೌನ ಮುರಿಯೋಣ, ಮಾತನಾಡೋಣ, ಮನಸ್ಸು ಕಟ್ಟುವ ಪ್ರೀತಿ ಹಂಚೋಣ, ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಅರಿವೇ ಔಷಧಿ, ಕಷಾಲಯವೇ ವಿಷಾಲಯ, ಮನಸ್ಸು ಕಟ್ಟುವ ಪ್ರೀತಿ ಹಂಚುವ ಶಿಕ್ಷಣವೇ ಶಕ್ತಿ. ಅರಿವೇ ಔಷಧಿ, ಕಷಾಲಯ ವಿಷಾಲಯ, ಮನಸ್ಸು ಕಟ್ಟುವ ಪ್ರೀತಿ ಹಂಚುವ, ಮನಸ್ಸಿದ್ದರೆ ಮಾರ್ಗ, ಹಸಿರೇ ಉಸಿರು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮವನ್ನು ಚಿತ್ತಾರ ಬಳಗ ನಡೆಸಿದಂತಹ ಆಸರೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿರುವಂತಹ ಜನಶಿಕ್ಷಣ ಟ್ರಸ್ಟಿನ ನಿರ್ದೇಶಕರು ಆಗಿರುವಂತಹ ಶ್ರೀನಾಥ್ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ಇವರಿಗೂ ಆತ್ಮೀಯವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ
ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಹಾಯ ಸಹಕಾರವನ್ನು ನೀಡಿರುವಂತಹ ಮೊಹಮ್ಮದ್ ಆರಿಫ್, ವಿಜಯ ಕರ್ನಾಟಕದ ಪ್ರಧಾನ ವರದಿಗಾರರು, ಅವರಿಗೂ ಕೂಡ ಆತ್ಮೀಯವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ನಮ್ಮ ಸತೀಶ್ ಇರಾ ಅವರ ಆತ್ಮೀಯ ಮಿತ್ರರೂ ಹೌದು, ರಾಜೇಶ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರು ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಪಂಪ್ವೆಲ್, ಇವರಿಗೂ ಕೂಡ ಆತ್ಮೀಯವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಹಾಗೂ ನಮ್ಮ ದೇಶಪಾಂಡೆ ಸ್ಕಿಲ್ ನಡೆಸಿರುವಂತಹ SIV ಸ್ಕಿಲ್ ಇನ್ ಇಂಡಿಯಾ ಪ್ರೋಗ್ರಾಮಿನ ಕ್ಲಸ್ಟರ್ ಅಸೋಸಿಯೇಟ್ ಆಗಿರುವಂಥ ಶಶಿಕಾಂತ್ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ವಂದನೆಗಳು. ಹಾಗೆ ಈ ನಮ್ಮ ಜನಶಿಕ್ಷಣ ಟ್ರಸ್ಟಿನ ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗಕ್ಕೆ ಕೂಡ ಆತ್ಮೀಯವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಆಸರೆಯನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಧನ್ಯವಾದಗಳು.